ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಕಾಮತ್ ಟೀ, ಎಸ್, ಅದರ ಜೊತೆಗೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಯಾವಾಗಲೂ ಅಡುಗೆ ಅಂತ ಹೇಳಿದ ತಕ್ಷಣ ಒಂದ್ ಕಡೆ ಕೈ ರುಚಿ ಆದ್ರೆ ಇನ್ನೊಂದ್ ಕಡೆ ಅದರಲ್ಲಿ ಪ್ರೀತಿನೂ ಇರುತ್ತೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ಒಳ್ಳೆದಂತಹ ಅಡುಗೆ ನಾವು ನಮ್ಮ ಇಷ್ಟ ಇದ್ದವರಿಗೆ ಅಥವಾ ಪ್ರೀತಿ ಇದ್ದವರಿಗೆ ಅಥವಾ ತುಂಬಾ ನಾವು ಅಚ್ಚುಮೆಚ್ಚಿನವರಿಗೆ ಅದನ್ನು ಡೆಡಿಕೇಟ್ ಮಾಡ್ತೇವೆ. ಅಂಡ್ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿ ಅಡುಗೆನೂ ಪ್ರೀತಿ ಜೊತೆಗೆ ಎಕ್ಸ್ಪೀರಿಯನ್ಸ್ ಅನುಭವಗಳ ಜೊತೆಗೆ ನಡೀತಾ ಇರುತ್ತೆ. ಅಂಡ್ ನಮ್ಮೆಲ್ಲ ವೀಕ್ಷಕರ ಮೇಲಿನ ಪ್ರೀತಿಯಿಂದ ಯಾವಾಗಲೂ ಸ್ಪೆಷಲ್ ಆದಂತಹ ರೆಸಿಪೀಸ್ಗಳು ರೆಡಿ ಆಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸ್ಪೆಷಲ್ ರೆಸಿಪೀಸ್ಗಳನ್ನು ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂಥ ಒಬ್ಬರು ಗೆಸ್ಟ್ ಇದ್ದಾರೆ. ಸೊ ಅವರ ಹೆಸರು ಬಂದ್ಬಿಟ್ಟು ಮಿಸ್ಟರ್ ಆಶಿಕ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಆಶಿಕ್. ಓಕೆ, ಸೊ ಎಲ್ಲಿಂದ ಬರ್ತಾ ಇರೋದು ನೀವು? ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರಿಂದ ಜಪ್ಪು. ಓಕೆ, ಸೊ ಏನು ಮಾಡ್ಕೊಂಡಿದ್ದೀರಾ? ಆ್ಯಕ್ಚುಲಿ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಮಾಡಿದ್ದೇನೆ. ನಂದು ಓನ್ ಕೆಫೆ ಇದೆ. ಓಕೆ, ಬಲ್ಮಠದಲ್ಲಿ ಕುಲ್ಕಿ ಹಬ್ ಅಂತ ಇಲ್ಲಿ. ನಿಮ್ದು ಕುಳುಕಿ ಹಬ್ ಅಂತ ಇದೆ? ಕುಲ್ಕಿ ಹಬ್. ಓಕೆ, ಸೊ ಅದರಲ್ಲಿ ನೀವು ಆಸ್ ಅ ಪ್ರೊಪ್ರೈಟರ್ ಆಗಿದ್ದೀರಾ? ಹೌದು. ಓಕೆ, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ವೆಲ್ಕಮ್ ಫಾರ್ ಟುಡೇಸ್ ಆ ಕಿಚನ್. ನಮ್ಮ ಈ ಅಡುಗೆ ಮನೆಗಳ ಅರಮನೆ ಅಂತ ನಾವು ಹೇಳ್ತೇವೆ. ಸೊ ಹಾಗಿರುವಾಗ ನಮ್ಮ ಇವತ್ತಿನ ಈ ಒಂದು ಸ್ಪೆಷಲ್ ಎಪಿಸೋಡಲ್ಲಿ ಏನು ಹೇಳ್ಕೊಡ್ತಾ ಇದ್ದೀರಾ? ಆ್ಯಕ್ಚುಲಿ ಈಗ ನಾನು ಡೆಸರ್ಟ್ ಹೇಳಿಕೊಡ್ತಾ ಇದ್ದೇನೆ. ಪ್ಯಾಷನ್ ಫ್ರೂಟ್ ಕ್ರೀಮ್ ಡೆಸರ್ಟ್ ಅಂತ ಇದೆ. ಓಕೆ, ಪ್ಯಾಷನ್ ಫ್ರೂಟ್ ಕ್ರೀಮ್ ಪುಡ್ಡಿಂಗ್ ಅಂತ. ಪ್ಯಾಷನ್ ಫ್ರೂಟ್ ಕ್ರೀಮ್ ಡೆಸರ್ಟ್. ಓಕೆ, ಇನ್ನೊಂದು ಮತ್ತೊಂದು ಚಿಕನ್ ಸ್ಕಿಯೋಸ್ ಮಾಡ್ತಾ ಇದ್ದೇನೆ. ಚಿಕನ್ ಸ್ಕಿಯೋಸ್. ಓಕೆ, 2 ಹೆಸರುಗಳು ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ, ಫಸ್ಟ್ ಟೈಮ್ ಟೇಸ್ಟ್ ನೋಡ್ಲಿಕ್ಕಿದ್ದೇನೆ. ಬಟ್ ಎನಿ ಹೌ ನಮ್ಮ ಕಿಚನ್ಗೆ ಹೋಗುವಾಗಲ್ವಾ? ಎಸ್, ಬನ್ನಿ. ಎಸ್ ಆಶಿಕ್ ಅವರೇ, ಸೊ ಕಿಚನ್ ಅಲ್ಲಿ ಇದ್ದೇವೆ. ಸೊ ಫಸ್ಟ್ ಏನ್ ಮಾಡ್ತಾ ಇರೋದು ನೀವು ಹಾಗಾದ್ರೆ? ಆಕ್ಚುಲಿ ಫಸ್ಟ್ ನಾನು ಈಗ ಡೆಸರ್ಟ್ ಮಾಡ್ತೇನೆ. ಪ್ಯಾಷನ್ ಫ್ರೂಟ್ ಕ್ರೀಮ್ ಪುಡ್ಡಿಂಗ್. ಪ್ಯಾಷನ್ ಫ್ರೂಟ್. ಈ ಪ್ಯಾಷನ್ ಫ್ರೂಟ್ ಅಂದ್ರೆ ಇದೇನಾ? ಇದೇ ನೀವು ಹೇಳ್ತಾರೆ? ಅದು ಸೀಸನ್ ಅಲ್ಲ, ಅದು ಈಗ ಆಫ್ ಸೀಸನ್ ಅಲ್ಲ. ಇದು ಅಂದ್ರೆ ಜ್ಯೂಸ್ ತರ ಇದೆ ಇದು? ಅದೇ, ಇದು ಈಗ ಆಕ್ಚುಲಿ ಫ್ರೂಟ್, ಫ್ರೆಶ್ ಫ್ರೂಟ್ ಅಲ್ಲ ಇದು. ಮಾತ್ರ ಏನೋ ಒಂದು ಟೈಪ್ ಒಳ್ಳೆ ಅರೋಮಾ ಇದ್ರದ್ದು. ಇದು ಅರೋಮಾ ತುಂಬಾ ಇದೆ. ಈ ಫ್ರೂಟ್ ಹೇಗಿರುತ್ತೆ ಇದು ನೋಡ್ಲಿಕ್ಕೆ? ಫ್ರೂಟ್ ನಿಮಗೆ ಆಪಲ್ ಟೈಪ್ ಬರ್ತದೆ, ಚಿಕ್ಕದು. ಈ ನಿಮ್ದು ಪಿಯರ್ಸ್ ಎಲ್ಲ ಬರ್ತಲ್ಲ, ಹಾಗೇನೆ ಇದು. ಬಟ್ ಇದು ಒಳಗಡೆ ಹೀಗೆ ನೀರ್ ಬರ್ಲಿಕ್ಕೆ ಅಂದ್ರೆ ನೀವು? ಅಲ್ಲ, ಆಕ್ಚುಲಿ ಇದು ಫ್ರೆಶ್ ಫ್ರೂಟ್ ಅಲ್ಲ, ಇದು ಸೀಸನ್ ಅಲ್ಲ. ಇದು ಈಗ ಆಫ್ ಸೀಸನ್ ಅಲ್ಲ, ಸೊ ನಾನು ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೇನೆ. ಓಕೆ ಓಕೆ ಓಕೆ. ಹಾಗಾದ್ರೆ ಫ್ರೂಟ್ ನಿಮ್ಗೆ ಈಗ ಈ ಸೀಸನ್ ಆಫ್ ಆಗಿರೋದ್ರಿಂದ ಸಿಕ್ಕಿಲ್ಲ. ಸೊ ಇದಕ್ಕೆ ಹೆಸರು ಪ್ಯಾಷನ್ ಫ್ರೂಟ್ ಅಂತ ಹೇಳೋದು. ಓಕೆ, ಸ್ಟಾರ್ಟ್ ಮಾಡುವ. ಹಾಗಾದ್ರೆ ಇದರಲ್ಲೆಲ್ಲ ಆಲ್ಮೋಸ್ಟ್ ಮಿಲ್ಕ್ ಶೇಕ್ಸ್ ಎಲ್ಲ ಮಾಡ್ತಾರೆ. ಇದು ನಂದು ಓನ್, ಇದು ನಾನು ಟ್ರೈ ಮಾಡ್ತೀನಿ. ಓಕೆ ಓಕೆ, ಫೈನ್, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಓಕೆ, ಫಸ್ಟ್ ನಾವು ಬೌಲ್ ತೆಗಿ ಒಂದು. ಫಸ್ಟ್ ಈ ಪುಡ್ಡಿಂಗಿಗೆ ನಾವು ಸ್ವಲ್ಪ ಕ್ರೀಮ್ ಬೀಟ್ ಮಾಡಬೇಕು. ಓಕೆ ಓಕೆ. ಸೊ ಇದು ಫ್ರೆಶ್ ಕ್ರೀಮ್. ಸೊ 1 ಕಪ್ನ ಫ್ರೆಶ್ ಕ್ರೀಮ್ ತೆಗಿತೇನೆ. 1 ಕಪ್ನಷ್ಟು ಫ್ರೆಶ್ ಕ್ರೀಮ್. ಹೌದು. ಓಕೆ. ಬಟ್ ಈ ಟೈಪ್ ಇದು ಡೆಸರ್ಟ್ ಎಲ್ಲ ಮಾಡುವಾಗ ಕಿಚನ್ ಅಂತೂ ಚೆನ್ನಾಗಿರೋ ಅರೋಮಾ ಕೊಡ್ತಾ ಇದೆ ಅಲ್ವಾ? ಅದೇ, ಬಹಳ ಚೆನ್ನಾಗಿರುವಂತ ಫೀಲ್. ಇದು ಮಿಲ್ಕ್ ಮೇಡ್ ಸ್ವೀಟ್ ಇದು. ಓಕೆ. ಸೊ ಶುಗರ್ ಹಾಕೋ ಅವಶ್ಯಕತೆ ಇಲ್ಲ, ಇದು ಸಾಕಾಗ್ತದೆ. ಫಸ್ಟ್ ಸ್ವಲ್ಪ ಹಾಕ್ತೇವೆ, ಮತ್ತೆ ಟೇಸ್ಟಿಗೆ ಓಕೆ ಜಾಸ್ತಿ ಬೇಕಿತ್ತು ಮತ್ತೆ ಹಾಕ್ತೇವೆ. ಅಂದರೆ ಇದು ಪ್ಯಾಷನ್ ಫ್ರೂಟಲ್ಲಿ ಸ್ವೀಟ್ ಇರುತ್ತಲ್ಲ. ಮತ್ತೆ ಇದು ವಿಪ್ಪಿಂಗ್ ಕ್ರೀಮ್ ಪೌಡ್ರ್. ಇದು ಏನಿದು? ವಿಪ್ಪಿಂಗ್ ಕ್ರೀಮ್ ಪೌಡ್ರ್. ಓಕೆ, ಪೌಡರ್. ಸೊ ಇದು 1 ಕಪ್ ಹಾಕ್ತೇವೆ. 1 ಕಪ್ನಷ್ಟು. ಸೊ ಎಲ್ಲ 1 ಕಪ್ನಷ್ಟು ಬೇಕಾಗುತ್ತೆ. ಸೊ ಈಗ ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಆಯ್ತಾ?
ಆಯ್ತು. ಓಕೆ ಇದೀಗ full ಸೊ cream ಇಷ್ಟು ಈ ತರ ಲಿಕ್ವಿಡ್ ಇದ್ದದ್ದು ಈ ತರ ಬರುತ್ತೆ ಹಾಗಾದ್ರೆ ಈ ತರ ಬರುತ್ತೆ. ಅಲ್ವಾ? ಎಸ್, ನೆಕ್ಸ್ಟ್ ಹಾಗಾದ್ರೆ ಈಗ ಇದೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕು. ಓಕೆ, ಸೊ ಇದನ್ನ ಫ್ರಿಜ್ ಅಲ್ಲಿ ಇಡ್ಲಾ? ಇಡಿ. ಓಕೆ, ಸೊ ಹಾಗಾದ್ರೆ ಚಿಲ್ಡ್ ಆಗಬೇಕು. ಚಿಲ್ಡ್ ಆಗಬೇಕು. ಈಗ ನಾವು ಒಂದು ಪ್ಯಾನ್ ಬೇಕು ನಮಗೆ. ಸೊ ಇದು ಈಗ ಈ ತರ ಡೆಸರ್ಟ್ ಈ ತರನೆಲ್ಲ ಈಗ ಅದಕ್ಕಿಂತ ಮೊದಲು ನೀವು ಟ್ರಯಲ್ ಎಲ್ಲ ಮಾಡಿದ್ದೀರಾ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಅಥವಾ? ನಮ್ದು ಆಕ್ಚುಲಿ ನಾನು ಪರ್ಸನಲ್ ಆಗಿ ನಾನು ಆರ್ಡರ್ ಸಹ ತೆಗಿತೇನೆ. ಇದು ಡೆಸರ್ಟ್ ಇದಲ್ಲ, ಡೆಸರ್ಟ್ ಇದ್ದೆ. ಡೆಸರ್ಟ್ ಇದು ಸಹ ಆರ್ಡರ್ ತೆಗಿತೇನೆ ನಾನು. ಓಕೆ ಓಕೆ, ಇದಕ್ಕೆ ಸೊ ನನಗೆ ನೀರು ಬೇಕು, ಡಬಲ್ ಬಾಯ್ಲಿಂಗ್ ಮಾಡ್ಲಿಕ್ಕೆ ಒಂದು ನನಗೆ. ಓಕೆ, ಸೊ ನೀರು ಹಾಕ್ಲಿಯಾ? ಹಾಕಿ. ಎಷ್ಟು ನೀರು ಬೇಕಾಗುತ್ತೆ? ಹಾಕಿ ಸಾಕು. ಓಕೆ, ನಮಗೆ ಈಗ ಐ ಪುಡ್ಡಿಂಗ್ ಸೆಟ್ ಆಗಲಿಕ್ಕೆ ನಾವು ಜೆಲಟಿನ್ ಅಂತಂದು ಯೂಸ್ ಮಾಡಬೇಕು. ನಾವು ಜೆಲಟಿನ್ ಅಂತ ಹೇಳಿ ಇದು ಆಕ್ಚುಲಿ ಪೌಡರ್ ಆಗಿ ಇರುತ್ತೆ. ಸೊ ಇದು ನಾವು ಡಬಲ್ ಬಾಯ್ಲಿಂಗ್ ಮಾಡಬೇಕು. ಈ ಪಾತ್ರೆ ಮೇಲೆ ಇದನ್ನು ಇದ್ದು ನಾವೀಗ ಈ ನಾನ್ ಸ್ಟಿಕ್ ಮೇಲೆ ನಾವು ವಾಟರ್ ಹಾಕಿದ್ದೇವೆ. ಆಕ್ಚುಲಿ ಇದು ಡಬಲ್ ಬಾಯ್ಲ್ ಮಾಡಬೇಕು. ಓಕೆ, ಇದು ಪೌಡ್ರಿಗೆ ನಾವು ವಾಟರ್ ಹಾಕ್ಬೇಕು. ಈಗ ನನಗೆ ವಾಟರ್ ಬೇಕು. ಓಕೆ, ಸೊ ಇದು ನಾವು ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ? ಅದಕ್ಕೆ ಮಿಕ್ಸಿಂಗ್ ಇದು ಉಂಟಲ್ಲ, ಇದು ನಿಮಗೆ ಇದು ಸೆಟ್ ಆಗ್ತದೆ ಪುಡ್ಡಿಂಗ್. ಓಕೆ ಓಕೆ, ಇದರಲ್ಲಿ 2 ಟೈಪ್ ಇದು ಬರ್ತದೆ. ಮತ್ತೊಂದು ಚೈನಾ ಗ್ರಾಸ್ ಅಂತ ಹೇಳಿ ಬರ್ತದೆ, ಅದು ನೀರಲ್ಲಿ ಇದು ಮಾಡಲಿಕ್ಕೆ. ಓಕೆ, ಸೊ ಇದು ಅಂದ್ರೆ ನಿಮಗೆ ಸಾಫ್ಟ್ನೆಸ್ ಕೊಡುತ್ತೆ. ಕ್ರೀಮಿಗೆಲ್ಲ ಇದು ಯೂಸ್ ಮಾಡ್ಬೇಕು ನಾವು ಯೂಶ್ವಲಿ ಆಗಿ. ಓಕೆ, ಹಾಕ್ಲಿಯಾ ನೀರು? ಹಾಕಿ ಸ್ಪೂನ್ ವೈಸ್ ಮಾಡಬೇಕು. ಇದು ಕ್ವಾಂಟಿಟಿ ಸಹ ಕರೆಕ್ಟ್ ಇರಬೇಕು, ತುಂಬ ಆಗ್ಬಾರ್ದು ಕಮ್ಮಿ ಸಾಗಬಾರ್ದು. 2 3 ಸಾಕು. 3 ಸಾಕಾ? ನಾವೀಗ 4 ಸ್ಪೂನ್ ಹಾಕಬೇಕು. ಓಕೆ, 3 ಸ್ಪೂನ್ ಆಫ್ ವಾಟರ್ ಆ್ಯಂಡ್ 4 ಸ್ಪೂನ್ ಆಫ್ ಪೌಡರ್. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದ್ರೆ ಅದು ಗಟ್ಟಿ ಆಗುತ್ತೆ. ಓಕೆ, ಸ್ವಲ್ಪ ನೀರು ಬೇಕು. ನೀರು ಬೇಕಾ? 1 ಸ್ಪೂನ್ ಅಷ್ಟು. ಇದು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಅಂಟಾಗುತ್ತೆ. ಓಕೆ, ಇದನ್ನೀಗ ನಾವು ಈ ಟೆಕ್ಸ್ಚರಿಗೆ ಹಾಕಬೇಕು. ಓಕೆ, ಅದು ತೆಗಿಲ್ಲ ಹೊರಗೆ? ತೆಗೀರಿ, ಹೊರಗೆ ತೆಗೀರಿ. ಕ್ಲೋತ್ ಉಂಟಾ? ಸೊ ಇದು ಆಲ್ರೆಡಿ ಫುಲ್ ಮೆಲ್ಟ್ ಆಯಿತು, ನಿಮಗೆ ಆಯ್ತಾ? ಓಕೆ, ಸಾಫ್ಟ್ ಮಾಡೋದಾ? ಇದು ಆಫ್ ಮಾಡಿ ಇಮಿಡಿಯೇಟ್ಲಿ ಇದನ್ನು ನಾವು ಇದಕ್ಕೆ ಈ ಟೆಕ್ಸ್ಚರಿಗೆ ಮಿಕ್ಸ್. ಸೊ ರೆಸ್ಟಿಂಗ್ ಎಲ್ಲ ಏನಿಲ್ಲ? ಇಲ್ಲ. ಓಕೆ ಓಕೆ, ಸೊ ಬಿಸಿ ಬಿಸಿಯೇ ಹಾಕಿ ಬಿಡೋದು? ಬಿಸಿ ಬಿಸಿ ಹಾಕಬೇಕು. ಇದರಲ್ಲಿಟ್ಟರೆ ಮುದ್ದೆ ಕಟ್ಟುತ್ತೆ, ಇದರಲ್ಲಿದ್ದರೆ ಏನಾಗೋದಿಲ್ಲ. ಸೊ ಇದು ತುಂಬಾ ಜನಕ್ಕೂ ಇಷ್ಟನೇ ಇರುತ್ತೆ, ಮಕ್ಕಳಿಗೂ ಇಷ್ಟ. ಇದು ಆಲ್ಮೋಸ್ಟ್ ಕೇಕ್ ತಿಂದಾಗ ಏನಾಗುತ್ತೆ, ಸಾಫ್ಟ್ ಕೇಕ್ ಕ್ರೀಮ್ಸ್ ಇರುತ್ತೆ ಅಲ್ಲ ಇದರಲ್ಲಿ. ಸ್ವಲ್ಪ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಕರೆಕ್ಟ್. ನೆಕ್ಸ್ಟ್ ನಾವು ಇದ್ರ ಸ್ಪೂನ್ ಬೇಕು. ತಗೊಳ್ಳಿ. ನೆಕ್ಸ್ಟ್ ನಾವು ಇದಕ್ಕೆ ಫ್ಲೇವರ್ ಹಾಕುವ ಪ್ಯಾಷನ್ ಫ್ರೂಟ್ ಇದು. ಸೊ ಈಗ ನಮಗೆ ಅದು ಸೀಸನಲ್ ಸಿಕ್ಕದಿರೋದ್ರಿಂದ ನಾವು ಲಿಕ್ವಿಡ್ ಯೂಸ್ ಮಾಡೋದು. ಹೌದು. ಓಕೆ, ಸ್ವಲ್ಪ ಹಾಕಿದೆ ನಾನು, ಮತ್ತೆ ಫ್ಲೇವರ್ ನೋಡಿ. ಆಯ್ತಾ? ಸೊ ಇದೀಗ ನಮ್ದು ಫುಲ್ ಆಲ್ಮೋಸ್ಟ್ ಆಯಿತು ಈಗ. ಸೊ ನನಗೆ ಈಗ ಟ್ರೇ ಬೇಕು, ಅದು ತಗೊಳ್ಳಿ. ಮತ್ತೊಂದು ಸ್ಪೆಟ್ಯುಲಾ ಬೇಕು. ಹೌದು. ಸೊ ಇದನ್ನು ಇದರಲ್ಲಿ ಟ್ರೇಯಲ್ಲಿ ಡೈರೆಕ್ಟ್ ಸೆಟ್ ಮಾಡ್ತೇವೆ. ಸೊ ಇದು ಫುಲ್ ಒಳ್ಳೆ ಕನ್ಸಿಸ್ಟೆನ್ಸಿ ಮಾತ್ರ ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಇದು ನಮ್ದು ಪ್ಯಾಷನ್ ಫ್ರೂಟ್ ಉಂಟಲ್ಲ, ಫ್ರೂಟ್ಸ್ ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಓಕೆ, ಇನ್ನು ಕೂಡ ನ್ಯಾಚುರಲ್ ಆದಂತ ಫ್ಲೇವರ್ಡ್ ಬರುತ್ತೆ, ನ್ಯಾಚುರಲ್ ಆಗಿ ಸಿಕ್ಕಿದ್ರೆ ಅಲ್ವಾ? ಅದು ಇನ್ನೂ ತುಂಬಾ ಚೆನ್ನಾಗಿ. ಈಗ ನೀವು ಇದು ಪ್ಯಾಷನ್ ಫ್ರೂಟ್ ಅಲ್ಲಿ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಬೇರೆ ಫ್ರೂಟ್ ಯೂಸ್ ಮಾಡೋದಾದ್ರೆ ಯಾವ್ದು ಆಗುತ್ತಾ? ಆಗುತ್ತೆ, ಸ್ಟ್ರಾಬೆರಿ ಆಗುತ್ತೆ, ನಿಮಗೆ ಪ್ಲೇನ್ಸ್ ಆಗುತ್ತೆ. ಓಕೆ, ರಫೆಲ್ ಆಲ್ಮೋಸ್ಟ್ ಈಗೇನೆ ಸೇಮ್ ಅದು. ಇದನ್ನೀಗ ನಾವು ಫ್ರೀಸರ್ ಅಲ್ಲಿ ಇಡಬೇಕು. ಫ್ರೀಸರ್ ಅಲ್ಲಿ ಇಟ್ಟರೆ ಬೇಗ ಸೆಟ್ ಆಗುತ್ತೆ. ಸೊ ಫ್ರೀಸರ್ ಅಲ್ಲಿ 15 to 20 ಮಿನಿಟ್ಸ್ ಈಗ ಫ್ರೀಸರ್ ಅಲ್ಲಿ. ಸರಿ. ಸೊ ಇದು ಒಂದು 15 ಮಿನಿಟ್ಸ್ ಅದು ರೆಸ್ಟ್ 15 to 20 ಮಿನಿಟ್ಸ್ ಫ್ರೀಸರ್ ಅಲ್ಲಿ ಇಡಬೇಕು. ಮತ್ತೆ ಸೆಟ್ ಆಗುತ್ತಲ್ಲ, ಮತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ. ಸೊ ಅಷ್ಟರವರೆಗೆ ನಾವು ಅದಕ್ಕೆ ಗಾರ್ನಿಶಿಂಗ್ ರೆಡಿ ಮಾಡುವ. ಓಕೆ, ನಾನಿಲ್ಲಿ ಮ್ಯಾಂಗೋಸ್ ತೆಗೆದಿದ್ದೇನೆ, ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿದ್ದೇನೆ. ಓಕೆ, ಸೊ ಅದಕ್ಕೆ ಅಂದ್ರೆ ಒಳ್ಳೆ ಕಾಂಬಿನೇಷನ್ ಇದು ಮ್ಯಾಂಗೋ ಮತ್ತೆ ಪ್ಯಾಷನ್ ಫ್ರೂಟ್. ಅಂದ್ರೆ ಓಕೆ, ಇನ್ ಕೇಸ್ ಪ್ಯಾಷನ್ ಫ್ರೂಟ್ ಇದ್ದಿದ್ರೆ ಅದು ಕೂಡ ಪೀಸ್ ಮಾಡಿ ಇದಾಗಬೇಕು. ಬಟ್ ಅದಕ್ಕೆ ಈಗ ಕಾಂಬಿನೇಷನ್ ಅಂದ್ರೆ ಮ್ಯಾಂಗೋ ಪೀಸಸ್. ಸೊ ನಾವು ಅದು ಈಗ ಗಾರ್ನಿಶಿಂಗ್ ಸ್ಟಾರ್ಟ್ ಮಾಡುವ. ಓಕೆ, ಸೊ ನೆಕ್ಸ್ಟ್ ಇದೀಗ ನಾನು ಪೈಪಿಂಗ್ ಬ್ಯಾಗ್ ತೆಗೆದಿದ್ದೇನೆ. ರೆಡಿ ಕ್ರೀಮ್ ಬರುತ್ತೆ ಅದು. ಓಕೆ, ರೆಡಿ ಕ್ರೀಮ್.
ಓಕೆ. ಇದು ವಿಪ್ಪಿಂಗ್ ಕ್ರೀಮ್. ಇದು ಆ್ಯಕ್ಚುಲಿ ಕ್ರೀಮ್ ಆಗಿದೆ. ಈಗ ಫ್ರೆಶ್ ಕ್ರೀಮ್ ಎಲ್ಲ ಉಂಟಲ್ಲ, ಹಾಗೇನೆ ಇದು ಕ್ರೀಮ್ ಆಗಿರುತ್ತೆ. ಈಗ ನಾನು ಬೀಟಿಂಗ್ ಮಾಡಿದೆ ಅಲ್ಲ, ಹಾಗೇನೆ ಇದು ಬೀಟ್ ಮಾಡಿ ಇದು ಸಾಫ್ಟ್ ಆಗುತ್ತೆ ಈಗ. ಓಕೆ ಓಕೆ. ಸೊ ಇದೀಗ ಒಂದು ಸ್ಪೂನ್ ಬೇಕು ನನಗೆ. ಓಕೆ, ಈ ಥರ ಅದರೊಳಗೆ ಫಿಲ್ ಮಾಡ್ಕೊಳ್ಳಲ್ಲ. ಓಕೆ. ಸೊ ಈ ಕ್ರೀಮ್ ಎಷ್ಟು ಸಮಯ ತನಕ ಇಡ್ಬೋದು? ಯಾವುದು ಇದೊಂದು ಬೀಟ್ ಮಾಡಿದ ನಂತರ ಒಂದು ಹಾಫ್ ಆನ್ ಅವರ್ 1 ಅವರ್ ತನಕ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈ ಬೇಕರೀಸ್ಗಳೆಲ್ಲ ಕೇಕ್ ಮೇಲೆ ಬರೀತಾರೆ ಅಥವಾ ಡಿಸೈನ್ ಮಾಡುವಾಗ, ಹೌದು, ಸೊ ಅವರು ಎಷ್ಟು ಸಮಯ ತನಕ ಯೂಶುವಲಿ ಇಡ್ಬಹುದು ಅಥವಾ ಇಡ್ತಾರೆ? 1 ಅವರ್ 1.5 ಅವರ್ಸ್ ಇಡಬಹುದು, ಏನಾಗೋದಿಲ್ಲ. ಮತ್ತೆ ಅದು ಮೆಲ್ಟ್ ಆಗುತ್ತೆ. ಡಿಪೆಂಡ್ಸ್, ಮತ್ತೆ ಬೇರೆ ಬೇರೆ ಕಂಪನೀಸ್ ಬರುತ್ತೆ ಅಲ್ಲ ಕ್ರೀಮ್ ಅಲ್ಲಿ, ಸೊ ಅದು ಡಿಪೆಂಡ್. ಓ, ಈ ತರ ಪ್ರೆಸ್ ಮಾಡಿದಾಗ ಅದಕ್ಕೆ ಚೆನ್ನಾಗಿರುವಂತಹ ಒಂದು ಡಿಸೈನ್ ಬರುತ್ತೆ ಅಲ್ವಾ? ಹೌದು. ಸೊ ನಾವೀಗ ತಿನ್ನುವಂತಹ ಈ ತಿರಾಮಿಸು ಐಸ್ ಕ್ರೀಮ್ ಅದ್ರ ಮೇಲೆಲ್ಲ ಇದೇ ಇರುದಾ? ಯಾವುದು? ತಿರಾಮಿಸು ಐಸ್ ಕ್ರೀಮ್ ಮೇಲೆ ಎಲ್ಲ ಇರುತ್ತೆ ಅಲ್ವಾ? ಐಸ್ ಕ್ರೀಮ್ ಮೇಲೆ ಆಲ್ಮೋಸ್ಟ್ ಇದೆ, ವಿಪ್ಪಿಂಗ್ ಕ್ರೀಮ್ ಇದೆ. ಓಕೆ ಓಕೆ. ಕೇಕಿಗೆಲ್ಲ ಯೂಸ್ ಮಾಡುವ ಕ್ರೀಮ್. ಹಾ ಹಾ ಹಾ. ಸೊ ನಂದದು ಫ್ರೀಸರ್ ಅಲ್ಲಿ ಇರೋದು, ಇದು ಕೊಡಿ. ಓಕೆ. ನನ್ನದು ಡಿಸೈನ್ ಕೊಡ್ತೇನೆ. ಸೊ ಅದಕ್ಕೇನೆ ಹೇಳೋದು ಅಡುಗೆ ಎಂಬುದು ಒಂದು ಕಲೆ ಅಂತ ಹೇಳಿ. ನೋಡಿ, ಕಣ್ಣಿಗೂ ಚೆನ್ನಾಗಿ ಕಾಣಬೇಕು, ಟೇಸ್ಟು ಬರಬೇಕು, ನಾಲಿಗೆಗೆ ರುಚಿನೂ ಇರಬೇಕು, ಅದರ ಜೊತೆಗೆ ಚೆನ್ನಾಗಿ ಪರಿಮಳನೂ ಬರ್ತಾ ಇರಬೇಕು, ಅರೋಮನೂ ಬರ್ತಾ ಇರಬೇಕು. ಸೊ ಇದೆಲ್ಲ ಮಾಡೋದು ಕಣ್ಣಿನ ಒಂದು ಇದಕ್ಕಲ್ವಾ, ತೃಪ್ತಿಗೆ. ಆಯಿತು ಇದು. ಅದಕ್ಕೆ ನಾವೀಗ ಮ್ಯಾಂಗೋ ಸ್ಪ್ರೆಡ್ ಮಾಡುವ. ಸೊ ಈಗ ನಾವು ಆಲ್ಮೋಸ್ಟ್ ಇದಾಯಿತು. ಈಗ ನಾವೀಗ ಇದಕ್ಕೆ ಪ್ಯಾಷನ್ ಫ್ರೂಟ್ ಇದು ಲಿಕ್ವಿಡ್ ಹಾಕು. ಓಕೆ. ಇದೀಗ ಪ್ಯಾಷನ್ ಫ್ರೂಟ್ ಇದು ಲಿಕ್ವಿಡ್ ಅಲ್ವಾ? ಸೊ ಇದು ನಾನು ಈ ಸೈಡ್ ಮ್ಯಾಂಗೋ ಪೀಸಸ್ ಹಾಕಿದ್ದೇನೆ, ಮಿಡಲ್ ಅಲ್ಲಿ ಕ್ರೀಮ್ ಹಾಕಿದ್ದೇನೆ. ಸೊ ಈ ಸೈಡ್ ನಾನು ಇದು ಹಾಕ್ತೇನೆ, ಈ ಟೆಕ್ಸ್ಚರ್ ಕೊಡ್ತೇನೆ. ಓಕೆ, ವೆರಿ ನೈಸ್. ಸೊ ಇದು ಈ ಥರ ಎಲ್ಲ ನೀವು ಮಾಡಿಕೊಟ್ರೆ ಯಾರು ಬೇಡ ಅಂತ ಖಂಡಿತ ಹೇಳಲ್ಲ. ಸೊ ಇಟ್ ಅಟ್ರಾಕ್ಟ್ಸ್ ಅಲ್ವಾ? ಹೌದು. ಹೀಗೆ ಈಗ ನನ್ನ ಸೈಡಿಗೆಲ್ಲ ಕ್ರೀಮ್ ಆಗ್ತದೆ. ಇದೀಗ ರೆಡಿ ಆಯಿತು. ಈಗ ನಾವು ಫ್ರಿಜ್ಜಲ್ಲಿ ಇಡಬೇಕು. ಓಕೆ. ಸೊ ಫ್ರೀಸ್ ಬೇಡ? ಫ್ರೀಸ್ ಮಾಡಿದ್ವಲ್ಲ, ಫ್ರೀಸ್ ಮಾಡಿದ ನಂತರ ನಮಗೆ ಸೆಟ್ ಆಯಿತು. ಈಗ ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತಲ್ವಾ? ಓಕೆ. ಎಸ್. ಸೊ ಹಾಗಾದ್ರೆ ಅದು ಫ್ರಿಜ್ಜಲ್ಲಿ ಚಿಲ್ ಆಗ್ತಾ ಇರಲಿ. ಎಷ್ಟು ಹೊತ್ತು ಬೇಕು ಕರೆಕ್ಟ್ ಸೆಟ್ ಆಗಲಿಕ್ಕೆ? ನಾವೀಗ ಫ್ರಿಜ್ಜಲ್ಲಿ ಇಡೋದಾದ್ರೆ ಒಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಬೇಕು ಕರೆಕ್ಟ್ ಸೆಟ್ ಅಲ್ವಾ? ನಿಮಗೆ ಬೇಗ ಅಂತ ಇದ್ರೆ ಫ್ರೀಸರಲ್ಲಿ ಇಡ್ಬೋದು, ನಿಮಗೆ ಒಂದು ಹಾಫ್ ಆನ್ ಅವರ್, ಮತ್ತೆ ಹೊರಗೆ ತೆಗೆದು ಫ್ರಿಜ್ಜಲ್ಲಿ ಇಡಬಹುದು. ಸೊ ನನಗಂತೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ಚೆನ್ನಾಗಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಡಿ ಅಂತ ಹೇಳುವಾಗಲೇ ಒಮ್ಮೆ ಬೇಜಾರಾಯಿತು, ಈಗ ಟೇಸ್ಟ್ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ. ಬಟ್ ಇಟ್ಸ್ ಓಕೆ, ವಿಲ್ ವೇಟ್ ಅಲ್ವಾ? ಓಕೆ. ಎಸ್ ವೀಕ್ಷಕರೇ, ಪ್ಯಾಷನ್ ಫ್ರೂಟ್ ಕ್ರೀಮ್ ಪುಡ್ಡಿಂಗ್ ಸೊ ಬಹಳ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಬಟ್ ಅದು ಸ್ವಲ್ಪ ರೆಸ್ಟ್ ಆಗಿ ಚಿಲ್ ಆಗಿ ರೆಡಿ ಆಗಬೇಕು. ಸೊ ನನಗೂ ಕೂಡ ಆಲ್ಮೋಸ್ಟ್ ಗೊತ್ತಾಯ್ತು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ನಿಮ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಮಿಸ್ಸಿಂಗ್ ಆಗಿದ್ರೆ ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ಒಮ್ಮೆ ನೋಡ್ಕೊಂಡು ಬನ್ನಿ. ಪ್ಯಾಷನ್ ಫ್ರೂಟ್ ಕ್ರೀಮ್ ಪುಡ್ಡಿಂಗ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಫ್ರೆಶ್ ಕ್ರೀಮ್ಗೆ ರುಚಿಗನುಸಾರವಾಗಿ ಕಂಡೆನ್ಸ್ಡ್ ಮಿಲ್ಕ್, 1 ಕಪ್ ವಿಪ್ಪಿಂಗ್ ಕ್ರೀಮ್ ಪೌಡರ್ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಫ್ರಿಜ್ನಲ್ಲಿ ತಣ್ಣಗಾಗಲು ಇಡಿ. ಇನ್ನೊಂದೆಡೆ 3 ಚಮಚದಷ್ಟು ನೀರಿಗೆ 4 ಚಮಚ ಜೆಲಟಿನ್ ಹಾಕಿ ಕಲಸಿ ಡಬಲ್ ಬಾಯ್ಲ್ ಮಾಡಿ. ನಂತರ ತಯಾರಿಸಿದ ಕ್ರೀಮ್ಗೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಅನಂತರ ಸ್ವಲ್ಪ ಪ್ಯಾಷನ್ ಫ್ರೂಟ್ ಜ್ಯೂಸನ್ನು ಹಾಕಿ ಮತ್ತೊಮ್ಮೆ ಬ್ಲೆಂಡ್ ಮಾಡಿ ಗಾಜಿನ ತಟ್ಟೆಗೆ ಹಾಕಿ ಫ್ರೀಸರ್ನಲ್ಲಿ 15 ನಿಮಿಷಗಳ ಕಾಲ ಸೆಟ್ ಆಗಲು ಇಡಿ. ಬಳಿಕ
ವಿಪ್ಪಿಂಗ್ ಕ್ರೀಮನ್ನು ಪೈಪಿಂಗ್ ಬ್ಯಾಗ್ಗೆ ಹಾಕಿ ಸೆಟ್ ಆದ ನಂತರ ಕ್ರೀಮ್ನ ಮೇಲೆ ಅಲಂಕರಿಸಿ. ಅಲಂಕಾರಕ್ಕೆ ಮಾವಿನ ಹಣ್ಣಿನ ಹೋಳುಗಳು ಒಂದೆಡೆಗೆ ಹರಡಿ ಇನ್ನೊಂದೆಡೆ ಪ್ಯಾಷನ್ ಫ್ರೂಟ್ ಜ್ಯೂಸ್ ಹಾಕಿ ಅಲಂಕರಿಸಿ ಫ್ರಿಡ್ಜ್ನಲ್ಲಿ ತಣ್ಣಗಾಗಲು ಇಡಿ. ಈಗ ಪ್ಯಾಷನ್ ಫ್ರೂಟ್ ಕ್ರೀಮ್ ಪುಡಿಂಗ್ ರೆಡಿ ಟು ಸರ್ವ್. ಓ, ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಬೇಕಾಗುತ್ತೆ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಬಿಕಾಸ್ ಸಿಲ್ ಆದಷ್ಟು ಇನ್ನಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಬಟ್ ಕಾಂಟ್ ವೆಯ್ಟ್, ಆ ಟೇಸ್ಟ್ ನೋಡ್ಲಿಕ್ಕೆ ಇನ್ನೂ ಸ್ವಲ್ಪ ಕಾಯಬೇಕು ಅಂತ ಅದು ಹೇಳ್ತಾ ಇದೆ. ಸೊ ಅಲ್ಲಿ ತನಕ ನೀವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ರೆಸಿಪಿ ಬೇರೆ ರೆಡಿ ಆಗ್ಲಿಕ್ಕಿದೆ. ಸೊ ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಬಾಯ್ಲ್ಡ್ ರೈಸ್ ಅಂತ ಹೇಳಿದ ತಕ್ಷಣ ಸೊ ಎಲ್ಲರದ್ದು ಕೂಡ ಒಂದು ಫಸ್ಟ್ ಪ್ರಿಫರೆನ್ಸ್ ಆಗಿರುತ್ತೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಯಾಕಂತ ಹೇಳಿದ್ರೆ ಪೌಷ್ಟಿಕಾಂಶನೂ ಇದೆ, ಅದ್ರ ಜೊತೆಗೆ ಸ್ವಲ್ಪ ಸ್ಟ್ರಾಂಗ್ ಕೂಡ ಆಗ್ತಾರೆ. ಅಂಡ್ ಅದ್ರ ಜೊತೆಗೆ ಯಾವುದೇ ರೀತಿ ಆಹಾರ ಪದಾರ್ಥ ಆಗಬೇಕಾದ್ರೂ ರೆಡಿ ಮಸಾಲಾಸ್ ಇದ್ರೆ ಜಟ್ಪಟಾಕ್ ಅಂತ ಎಲ್ಲ ಫುಡ್ಗಳು ರೆಡಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆ 40 ವರ್ಷಗಳಿಂದ ಸೊ ಕಂಪ್ಲೀಟ್ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಿ ಎಲ್ಲ ಮನೆಯಲ್ಲೂ ಕೂಡ ಹಿಡಿಸಿದಂತಹ ಮಸಾಲೆ ಅಂತ ಹೇಳಿದ್ರೆ ದಟ್ಸ್ ವಾಟ್ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆ. ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಉಳಿದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್, ತೂರ್ದಾಲ್, ಹಾನ್ಬಾಲ್, ಚಿಕ್ಕೀಸ್ ಅಂಡ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ಸೊ ಅರೋಮದ ಜೊತೆಗೆ ಶುಭ್ರವಾಗಿ ಇಡಬೇಕಾದ್ರೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಯೂಸ್ ಬೀಳುತ್ತೆ. ಅಂಡ್ ಲಲಿತಾ ಜುವೆಲ್ಲರ್ಸ್ ಮಂಗಳೂರು, ಕಾಮತ್ ಟೀ, ಚಿತ್ರಕೂಟ ಶಿಶು ಪೋಷಕ, ನ್ಯಾಚುರಲ್ ಫುಡ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ಎಸ್ ವೀಕ್ಷಕರೇ, ಸೊ ಇಬ್ರು ಬ್ಯಾಚುಲರ್ಸ್ ಸೇರಿ ಇವತ್ತಿನ ಒಂದು ಅಡುಗೆ ಮನೆಯಲ್ಲಿ ಸ್ಪೆಷಲ್ ಆದಂತಹ ರೆಸಿಪಿ ನಿಮ್ಗೆ ಹೇಳ್ಕೊಡ್ತಾ ಇದ್ದಾವೆ. ಸೊ ಒಂದಂತೂ ರೆಡಿ ಆಗಿದೆ, ನೆಕ್ಸ್ಟ್ ರೆಸಿಪಿ ಇಲ್ಲಿ ಕಂಟಿನ್ಯೂ ಬನ್ನಿ. ಎಸ್, ಸೊ ಆಶಿಕ್, ಸೊ ವಾಟ್ಸ್ ನೆಕ್ಸ್ಟ್ ಹಾಗಾದ್ರೆ? ಆ್ಯಕ್ಚುಲಿ ಈಗ ನಾನು ನಾನ್ ವೆಜ್ ಮಾಡ್ತಾ ಇದ್ದೇನೆ. ಚಿಕನಲ್ಲಿ ಚಿಕನ್ ಸ್ಕೀವರ್ಸ್ ಅಂತ ಹೇಳಿ ಪೆರಿ ಪೆರಿ. ಓಕೆ, ಚಿಕನ್ ಸ್ಕೀವರ್. ಓಕೆ, ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕಾಣ್ತಾ ಇದೆ. ಸ್ಟಾರ್ಟ್ ಮಾಡುವ ಹೇಗೆ ಫಸ್ಟ್? ಓಕೆ, ಚಿಕನ್ ಬೋನ್ಲೆಸ್ ಚಿಕ್ಕದಾಗಿ ಕಟ್ ಮಾಡಿದ್ದೇವೆ ನಾವು. ಓಕೆ, ಬೋನ್ಲೆಸ್ ಚಿಕನ್ ನಿಮಗೆ ಕಾಣ್ತದಲ್ಲ, ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸಸ್, ಸಣ್ಣ ಪೀಸ್, ಒಂದು ಆ ಪನ್ನೀರ್ ಸ್ಕ್ವೇರ್ ತರ ಬರುತ್ತೆ ಆ ತರ ಅಷ್ಟು. ಅದನ್ನ ನಾವು ಸ್ಟಿಕ್ಕಲ್ಲಿ ಇದು ಮಾಡ್ತೇವಲ್ಲ. ಸೊ ಅದಕ್ಕೆ ರೆಡ್ ಕ್ಯಾಪ್ಸಿಕಮ್ ಹಾಕ್ತೇವೆ. ಸೊ ಅದು ಕಲರ್ಫುಲ್ ಆಗಿರುತ್ತೆ, ರೆಡ್. ಓಕೆ, ಸೊ ಗ್ರೀನ್ ಇದ್ರೆ ಗ್ರೀನ್ಸ್ ಹಾಕ್ಬೋದು. ನನಗೆ ಇಲ್ಲಿ ರೆಡ್ ಆಗ್ತಾ ಇದ್ದಾನೆ. ಓಕೆ, ಮತ್ತೆ ಯೆಲ್ಲೋ ಕ್ಯಾಪ್ಸಿಕಮ್. ಓಕೆ, ಸೊ ದೀಸ್ ಆರ್ ಫಾರ್ ದ ಫ್ಲೇವರ್ ಪ್ಲಸ್ ಅಟ್ರಾಕ್ಷನ್. ಓಕೆ, ಸೊ ಕಲರ್ಫುಲ್ ಆಗಿರುತ್ತೆ ಅಲ್ಲ, ಸೊ ಅದಕ್ಕೆ. ಸೊ ಈಗ ಇದಕ್ಕೆ ನಾವು ಸ್ಪೈಸಸ್ ಎಲ್ಲ ಹಾಕುವ. ಈಗ ಫಸ್ಟ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ, ಓಕೆ. ಸ್ಪೂನ್. ಮತ್ತೆ ಇದು ಮೇನ್ ಪೆರಿ ಪೆರಿ ಅಂತ ಹೇಳಿ. ಓಕೆ, ಇದಕ್ಕೆ ಹೆಸರು ಪೆರಿ ಪೆರಿ ಅಂತ. ಇದು ಸ್ವಲ್ಪ ಸ್ಪೈಸಿ, ಒಳ್ಳೆ ಫ್ಲೇವರ್ಸ್ ಬರುತ್ತೆ ಇದ್ರಲ್ಲಿ. ಸೊ ಇದು ನಾನು 2 ಸ್ಪೂನ್ ಹಾಕ್ತಾ ಇದ್ದೇನೆ. ನಿಮಗೆ ಸ್ಪೈಸಿ ಇನ್ನೂ ಸಹ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಓಕೆ, ಇದು ಹಾಟ್ ಆ್ಯಂಡ್ ಸ್ಪೈಸಿ ಮ್ಯಾರಿನೇಟ್ ಅಂತ ಹೇಳಿ ಒಂದು ಪೌಡರ್ ಇದೆ, ಹಾಟ್ ಆ್ಯಂಡ್ ಸ್ಪೈಸಿ ಅಂತ ಹೇಳಿ. ಇದು ಸಹ ಸ್ವಲ್ಪ ಸ್ಪೈಸಿ ಇರುತ್ತೆ. ನಾವು ಮಾಡುವ ಡಿಶ್ ಸ್ಪೈಸಿ ಡಿಶ್. ಓಕೆ, ಓಕೆ, ದಿಸ್ ಇಸ್ ಅ ಹಾಟ್ ಆ್ಯಂಡ್ ಸ್ಪೈಸ್ ಮ್ಯಾರಿನೇಟ್ ಪೌಡರ್ ಅಂತ ಹೇಳಿ. ಸಾಲ್ಟ್ ನಾವು ಯಾವಾಗೆಲ್ಲ ಇದರಲ್ಲೆಲ್ಲದರಲ್ಲಿ ಸ್ವಲ್ಪ ಸ್ವಲ್ಪ ಸಾಲ್ಟ್ ಇರುತ್ತೆ. ಸೊ ಸ್ವಲ್ಪ ನಾನು ಸಾಲ್ಟ್ ಹಾಕ್ತೇನೆ, ಸ್ವಲ್ಪ ಹಾಕಿದ್ರೆ ಬೇಕಿದ್ರೆ ನೋಡಿ ಹಾಕ್ಬೋದು. ಸೊ ಇದು ಗರಂ ಮಸಾಲ, ಅರುಣದವರ ಗರಂ ಮಸಾಲ ಹುಡಿ. ಓಕೆ, ಸೊ ಎಲ್ಲ ಫುಡ್ಡಿಗೂ ಅರುಣದವರದೊಂದು ಮಸಾಲ ಬಿದ್ರೇನೆ ಅದು ಚೆನ್ನಾಗಿ ಬರುತ್ತೆ. ಹೌದು. ಓಕೆ, ಸೊ ಇದು ಕೆಚಪ್, ಟೊಮೆಟೊ ಕೆಚಪ್ ಅಲ್ವಾ? ಟೊಮೆಟೊ ಕೆಚಪ್. ಯಾವಾಗಲೂ ಸಹ ನಾವು ಸ್ಪೈಸಿ ಫುಡ್ ಮಾಡುವಾಗ ಟೊಮೆಟೊ ಕೆಚಪ್ ಆಗಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ. ಅದು ಸ್ಪೈಸಿ ಇದು ಮಾಡುತ್ತೆ, ಜಾಸ್ತಿ ಖಾರ ಖಾರ ಅಂತ ಅನ್ಸಲ್ಲ ಅಲ್ಲ. ಇನ್ನು ಇದೀಗ ಸ್ವಲ್ಪ ಆರಿಗ್ಯಾನೋ ಅಂತ ಹೇಳಿ ಸ್ವಲ್ಪ ಪಿಂಚ್ ಅದು. ಓಕೆ, ಆರಿಗ್ಯಾನೋ ಇದು ಒಳ್ಳೆ ಅರೋಮಾ ಇದೆ. ಓಕೆ, ಇದು ಚಿಲ್ಲಿ ಫ್ಲೇಕ್ಸ್. ಓಕೆ, ಸ್ವಲ್ಪ ಪಿಂಚ್. ಈಗ ನಾವು ಇದಕ್ಕೆ ಕ್ರೀಮ್ ಹಾಕ್ತೇವೆ. ಓಕೆ, ಸೊ ಎಷ್ಟು ಕ್ರೀಮ್ ಬೇಕಾಗುತ್ತೆ? ಈಗ ಸ್ವಲ್ಪ ನಾನೊಂದು 3 ಸ್ಪೂನ್ ಹಾಕ್ತೇನೆ. 3 to 4 ಸ್ಪೂನ್ ಹಾಕ್ತಾ ಇದ್ದೇನೆ.
ಮತ್ತು ನಾವು ಕುಕ್ ಮಾಡುವಾಗ ಸಹ ಹಾಕ್ಲಿಕ್ಕಿದೆ. ಓಕೆ. ಕ್ರೀಮಿ ಇರುತ್ತೆ ನಮ್ಮದು. ಆಲ್ಮೋಸ್ಟ್ ಎಲ್ಲ ಸ್ಕ್ಯೂಸ್ ಡ್ರೈ ಆಗಿರುತ್ತೆ, ಸೊ ನಮ್ದು ಸ್ವಲ್ಪ ಕ್ರೀಮಿ ಜಾಸ್ತಿಯಾಗಿ ಇದು ಡ್ರೈ ಆಗಿ ಫ್ರೈಡ್ ಆಗಿರುತ್ತೆ. ನಮ್ದು ಸ್ವಲ್ಪ ಬೇರೆ ಓಕೆ ಓಕೆ. ಸ್ಪೈಸಿ ಇರುವಾಗ ಕ್ರೀಮಿ ಆಗಿರುತ್ತೆ. ಕರೆಕ್ಟ್. ಸೊ ಒಂದ್ ಕಡೆಯಲ್ಲಿ ಸ್ವಲ್ಪ ಆ ಖಾರದ ಅಂಶದ ಜೊತೆ ಸ್ವಲ್ಪ ಕ್ರೀಮ್ ಸ್ವೀಟ್ ಅಂಡ್ ಆ ಟೈಪ್ ಅಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವೀಗ ಸ್ಟಿಕ್ ತೆಗಿತಾ ಇದ್ದು ಸ್ಕ್ಯೂಸ್ ಇದು. ಸೊ ಇದರಲ್ಲಿ ಈಗ ನಾವು ಇದು ಮಾಡಬೇಕು. ಫಸ್ಟಿಗೆ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಓಕೆ. ಸೊ ಇಷ್ಟು ಗ್ಯಾಪ್ ನಾವು ಬಿಡಬೇಕಂದ್ರೆ ನಮಗೆ ಹೋಲ್ಡ್ ಮಾಡಲಿಕ್ಕೆ. ಹೌದು. ನಿಮಗೆ ಇದಕ್ಕೆ ಬೇಕಿದ್ರೆ ಪನ್ನೀರ್ ಸಹ ಹಾಕ್ಬೋದು, ಮಶ್ರೂಮ್ಸ್ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದಲ್ವಾ? ಓಕೆ. ಸೊ ಈಗ ನಾವೊಂದು ತವ ತೆಗೆಯುವ. ಗ್ಯಾಸ್ ಹಚ್ಚುದಾ? ಹಾಂ ಹೌದು. ಓಕೆ. ಸ್ವಲ್ಪ ಬಟರ್ ಅಂದರೆ ಸ್ವಲ್ಪ ಫ್ಲೇವರ್ ಸಿಗುತ್ತೆ ಅಲ್ಲ ಬಟರ್ ಇದು. ಮತ್ತೆ ನಾವು ಸ್ವಲ್ಪ ಆಯಿಲ್ ಹಾಕಬೇಕು. ಇದು ಸ್ವಲ್ಪ ಓಕೆ. ಆಯಿಲ್ ಹಾಕ್ಲಿಯಾ? ಆಯಿಲ್. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಅಥವಾ ನೀವು ಮಾಡೋ ಅಡುಗೆಗೆ ಯಾವ್ದು ಇದೇ ಯೂಸ್ ಆಗುದಾ? ಇದೆ. ನಮ್ಗೆ ಇದೆ. ಸೊ ಹಾಗಾದ್ರೆ ಬಿಡಿ, ಮಯೋನೈಸ್ಗೆ ಎಲ್ಲ ಇದೇ ಹಾಕ್ಬೇಕು. ಆಲ್ಮೋಸ್ಟ್ ಕೋಸ್ಟಲ್ ಕರ್ನಾಟಕದ ಎಲ್ಲರೂ ಬಂದು ಬಲ್ಮಠದ ರೆಸ್ಟೋರೆಂಟ್ ಅಲ್ಲಿ ತಿಂದಾಗ ಈ ಆಯಿಲ್ ನ ಒಂದು ಫ್ಲೇವರ್ ಗೊತ್ತಿರುತ್ತೆ. ಓಕೆ. ಸೊ ಸಾಕಾ ಎಣ್ಣೆ? ಸಾಕು. ಇದಕ್ಕೆ ಸ್ವಲ್ಪ ಇದು ಕಸೂರಿ ಮೇಥಿ ಅಂತ, ಇದು ಒಳ್ಳೆ ಅರೋಮಾ ಕೊಡುತ್ತೆ. ಎಕ್ಸಾಕ್ಟ್ಲಿ. ಅರುಣದವರದ್ದು ಕಸೂರಿ ಮೇಥಿ ಇದೆ, ಸೂಪರ್ ಆಗಿ ಫ್ಲೇವರ್ ನಾವು ಇದಕ್ಕೆ ಹಾಕಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಫ್ಲೇವರ್ ಸಿಗುತ್ತೆ, ಅಂದ್ರೆ ಒಳ್ಳೆ ಅರೋಮಾ ಸಿಗುತ್ತೆ. ಓಕೆ. ಸೊ ನಾವು ಸ್ವಲ್ಪ ಫಸ್ಟಿಗೆ ಇದು ಹಾಕುವ. ಕಸೂರಿ ಮೇಥಿ ಅಲ್ವಾ? ಚೆನ್ನಾಗಿ ಇದಾಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಇಡುವ. ಓಕೆ. ಚಿಕನ್ ಕುಕ್ ಆಗಬೇಕು. ಸೊ ವೆರಿ ಲೋ ಫ್ಲೇಮಲ್ಲಿ. ಲೋ ಫ್ಲೇಮಲ್ಲಿ. ಓಕೆ. ಸೊ ಈಗ ನೀವು ಈ ತರ ಎಲ್ಲ ಅಡುಗೆ ಮಾಡ್ತೀರಲ್ವಾ, ಸೊ ನಿಮ್ಮ ಮನೆಯವರಿಂದ ಏನು ರೆಸ್ಪಾನ್ಸ್ ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ? ಫ್ರೆಂಡ್ಸ್ ಅವರೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಓಕೆ. ಮನೆಯವರು ಸಹ ಕೂಡ ಹಾಗೆ. ಈಗ ಅಂದ್ರೆ ಪಾರ್ಟಿ ಎಲ್ಲ ನಡೆಯುವಾಗ ಈಗ ನೀವು ಇಷ್ಟು ಅಡುಗೆಲಿ ಎಕ್ಸ್ಪರ್ಟ್ ಅಂತ ಹೇಳಿದಾಗ ಏನಾದರೂ ಹೇಳ್ತಾರಲ್ವಾ, ಓಕೆ ಇದು ಮಾಡಿಕೊಡು ಅದು ಮಾಡಿಕೊಡು ಅಂತ? ನಾವೀಗ ಯೂಶ್ವಲಿ ಆಗಿ ಗೆಟ್ ಟುಗೆದರ್ ಎಲ್ಲ ಮಾಡ್ತಾ ಇರ್ತೇವೆ ಫ್ಯಾಮಿಲೀಸ್ ಎಲ್ಲ, ನಾವು ವೀಕೆಂಡ್ಸ್ ಎಲ್ಲ. ಅವಾಗ ನಂದು ಸಹ ಕೆಲವು ಡಿಶಸ್ ಎಲ್ಲ ನಾನು ಮಾಡ್ತೇನೆ. ಸೊ ಈಗ ಗೆಟ್ ಟುಗೆದರ್ ಬಂದವರು ಯಾವ್ದಕ್ಕೆ ಜಾಸ್ತಿ ಹೊಗಳ್ತಾರೆ, ಬೇರೆಯವರು ಮಾಡಿದಕ್ಕ ನೀವು ಮಾಡಿದಕ್ಕ? ನಾನು ಮಾಡಿದಕ್ಕೆ ತುಂಬಾ ಇದು ಮಾಡ್ತಾರೆ. ಸೊ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಅಲ್ಲ, ಇದು ಗೊತ್ತಾಗ್ತದೆ ನೋಡುವಾಗ. ಮತ್ತೆ ಅದು ಆದ್ರೆ ಸ್ವಲ್ಪ ಕಲರ್ ಚೇಂಜಸ್ ಅಲ್ಲ? ಕಲರ್ ಚೇಂಜಸ್ ಬರುತ್ತೆ ನಮಗೆ. ಇದೀಗ ನಾವು ಸ್ವಲ್ಪ ಶಿಫ್ಟ್ ಮಾಡುವ. ಓಕೆ. ಅಂದ್ರೆ ಇನ್ನೊಂದು ಪ್ಯಾನ್ ಬೇಕು ಈಗ, ಅಂದ್ರೆ 50% ಮಾತ್ರ ಆಗಿದೆ? 50% ಮಾತ್ರ. ಓಕೆ ಫೈನ್. ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾನ್ ಬೇಕು ನಮಗೆ ಈಗ. ಇಲ್ಲ, ಇದು ಗ್ಯಾಸ್ ಬೇಡಲ್ಲ ಇದಕ್ಕೆ? ಅದಕ್ಕೆ ಗ್ಯಾಸ್ ಬೇಡ. ಇದಕ್ಕೆ ನಾವೀಗ ಬಟರ್ ಹಾಕ್ತೇವೆ. ಬಟರ್ ಹಾಕಿದ್ದಾನೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಓಕೆ. ಇದು ಒರಿಗ್ಯಾನೋ ಅಂತ. ಒರಿಗ್ಯಾನೋ. ಓಕೆ. ಸ್ವಲ್ಪ ಇದರಲ್ಲಿ ಫ್ಲೇವರ್ ಸಿಗುತ್ತೆ, ಅರೋಮಾ ಸಿಗುತ್ತೆ ಇದರಲ್ಲಿ. ಇದಕ್ಕೆ ನಾವು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡುವ. ಓಕೆ. ನಾನು 4 ಸ್ಪೂನ್ ಆ್ಯಡ್ ಮಾಡಿದ್ದೇನೆ. ಮತ್ತು ಅದು ಡ್ರೈ ಆದ ನಂತರ ವಾಪಸ್ ಸ್ವಲ್ಪ ಓಕೆ ಓಕೆ. ಸೊ ಇದಿಷ್ಟೇ ಹಾಕೋದು ಇದಕ್ಕೆ? ಇಷ್ಟ ಹಾಕಿದೆ ಸರ್. ಓಕೆ. ಸೊ ಇದು ಎಲ್ಲ ನಿಮ್ಮ ಡ್ಯೂರಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಟೈಮಲ್ಲಿ ಇದೆಲ್ಲ ಇರುತ್ತಾ ನಿಮಗೆ ಕಲಿಲಿಕ್ಕೆ? ಇದೆಲ್ಲ ನಂದು ಓನ್ ರೆಸಿಪೀಸ್. ಇದೆಲ್ಲ ಓನ್ ರೆಸಿಪೀಸ್? ಇದು ಮತ್ತೆ ನಂದು ಡೆಸರ್ಟ್ ಎಲ್ಲ. ಹಾಂ. ಇದನ್ನು ನಾವು ಇದಕ್ಕೆ ಶಿಫ್ಟ್ ಮಾಡುವ. ಓಕೆ. ಸೊ ನೀವೇ ಇನ್ವೆಂಟ್ ಮಾಡಿರುವಂತಹ ರೆಸಿಪೀಸ್ಗಳು. ವೆರಿ ನೈಸ್. ಸೊ ಕ್ರೀಮ್ ಎಲ್ಲ ಹಾಕುವಾಗ ಅದು ಸ್ಪೈಸಿ ಬ್ಯಾಲೆನ್ಸ್ ಸ್ವಲ್ಪ ಕಂಟ್ರೋಲ್. ಓಕೆ ಓಕೆ. ಸೊ ನೀವು ಹೇಳಿದಾಗೆ ಖಾರ ಜೊತೆಗೆ ಸ್ವಲ್ಪ ಕ್ರೀಮಿ ಟೈಪ್ ಆದಂತಹ ಟೇಸ್ಟ್ ಬರುತ್ತೆ ಹಾಗಾದ್ರೆ.
ಸ್ವಲ್ಪ ಇದಕ್ಕೆ ನಾನು ಅದು ಹಾಟ್ ಆ್ಯಂಡ್ ಸ್ಪೈಸಿ ಮ್ಯಾರಿನೇಟ್ ಉಂಟಲ್ಲ, ಓಕೆ. ಸ್ವಲ್ಪ ಇದಾಗ್ತೇನೆ. ಸೊ ಅದಕ್ಕೆ ಸೊ ಕಲರ್ ನೀವು ಈಗ ಎಲ್ಲ ಮಸಾಲ ಹಾಕಿದ್ ನೋಡುವಾಗ ನನ್ಗನಿಸುತ್ತೆ ಒಳ್ಳೆ ಖಾರ ಆಗಿ ಬರುತ್ತೆ ಅಂತ ಹೇಳಿ ಅಲ್ವಾ? ಸ್ವಲ್ಪ ಕ್ರೀಮಿ ಆಗಿ ಇರುತ್ತೆ. ಮತ್ತು ನಿಮಗೆ ಇದಕ್ಕೆ ನಾನೊಟ್ಟಿಗೆ ಕುಬೂಸ್ ಒಟ್ಟಿಗೆ ಸಹ ಡಿಪ್ ಮಾಡಿ ತಿನ್ಬೋದು. ನಿಮಗೆ ಇನ್ನು ಸಹ ಡ್ರೈ ಬೇಕಿದ್ರೆ ಡ್ರೈ ಮಾಡ್ಬೋದು ಇದನ್ನು. ಡಿಪೆಂಡ್ ಹೇಗೆ ಬೇಕು ಹಾಗೆ. ಸ್ವಲ್ಪ ಇದು ಕುಕ್ ಆಗಿದೆ ಕರೆಕ್ಟ್. ಸ್ಲೋ ಫ್ಲೇಮಲ್ಲಿ ಇಡುವ, ಯಾಕಂದ್ರೆ ಆಲ್ರೆಡಿ 50% ಅದು ಆಗಿದೆ ಅಲ್ವಾ? ಆಗಿದೆ, ಇನ್ನು ಸ್ವಲ್ಪ ಆಗಬೇಕು. ಇದು ಕುಕ್ ಆಗಿದೆ ಈಗ. ಆಗಿದೆಯಾ? ಓಕೆ. ಸೊ ಇದೀಗ ಪ್ಲೇಟಿಂಗ್ ಸ್ಟಾರ್ಟ್ ಮಾಡೋಣ. ಆಫ್ ಮಾಡುವಲ್ಲ ಗ್ಯಾಸ್? ಎಸ್. ಸೊ ನಂದೀಗ ಚಿಕನ್ ಪೆರಿ ಸ್ಕೀವರ್ಸ್ ರೆಡಿ ಆಗಿದೆ. ಓಕೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಚಿಕನ್ ಪೆರಿ ಸ್ಕೀವರ್ಸ್, ವಾವ್, ನೋಡ್ಲಿಕ್ಕೇನೆ ಇಷ್ಟು ಚೆನ್ನಾಗಿದೆ. ಸೊ ದ ಅಟ್ರಾಕ್ಷನ್ ಲೆವೆಲ್ ಬಿಯಾಂಡ್ ದ ಲಿಮಿಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಅಂತೂ ನಾನು ಆಮೇಲೆ ನೋಡ್ತೇನೆ, ಬಟ್ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಚಿಕನ್ ಪೆರಿ ಸ್ಕೀವರ್ ನೋಡ್ಕೊಂಡು ಬನ್ನಿ. ಪೆರಿ ಚಿಕನ್ ಸ್ಕೀವರ್ಸ್ ತಯಾರಿಸೋ ವಿಧಾನ. ಮೊದಲು ಬೋನ್ಲೆಸ್ ಪೀಸ್ ಕೋಳಿ ಮಾಂಸಕ್ಕೆ ಕೆಂಪು ಹಾಗೂ ಹಳದಿ ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆರಿ ಮಸಾಲ, ಹಾಟ್ ಆ್ಯಂಡ್ ಸ್ಪೈಸಿ ಮ್ಯಾರಿನೇಟ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಗರಂ ಮಸಾಲ ಪುಡಿ, ಟೊಮ್ಯಾಟೊ ಕೆಚಪ್, ಚಿಟಕಿ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, 3ರಿಂದ 4 ಚಮಚದಷ್ಟು ಫ್ರೆಶ್ ಕ್ರೀಮ್ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಸ್ಕೀವರ್ಸ್ನಲ್ಲಿ ಕ್ಯಾಪ್ಸಿಕಮ್, ಕೋಳಿ ಮಾಂಸ, ಮತ್ತೊಂದು ಕ್ಯಾಪ್ಸಿಕಮ್ ಹೀಗೆ ಒಂದೊಂದನ್ನು ಚುಚ್ಚಿ ಪೋಣಿಸಿಕೊಳ್ಳಿ. ಬಳಿಕ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ಕಸೂರಿ ಮೇಥಿಯನ್ನು ಉದುರಿಸಿ ಸ್ಕೀವರ್ಸನ್ನು ಇಟ್ಟು ಕಾಯಿಸಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಕರಗಿಸಿ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋವನ್ನು ಹುರಿದು 4ರಿಂದ 5 ಚಮಚದಷ್ಟು ಫ್ರೆಶ್ ಕ್ರೀಮ್ ಹಾಕಿ ಹುರಿದು ಕಾಯಿಸಿಟ್ಟ ಸ್ಕೀವರ್ಸನ್ನು ಹಾಕಿ ಮ್ಯಾರಿನೇಡ್ ಮಸಾಲ ಸೇರಿಸಿ ಫ್ರೆಶ್ ಕ್ರೀಮ್ ಪೂರ್ತಿಯಾಗಿ ಆವಿಯಾಗಿ ಕೋಳಿ ಮಾಂಸಕ್ಕೆ ಅಂಟಿಕೊಳ್ಳುವವರೆಗೂ ಹುರಿದು ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಪೆರಿ ಸ್ಕೀವರ್ಸ್ ಸವಿಯಲು ಸಿದ್ಧ. ಎಸ್. ಸೊ ಇದನ್ನು ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದರು, ಬಟ್ ನನ್ನ ಮೈಂಡ್ ಇನ್ನೂ ಫ್ರಿಜ್ಜಿಂದ ಈ ಕಡೆ ಬಂದಿಲ್ಲ. ಸೊ ಅದನ್ನು ತೆಗೆಯವಲ್ವಾ? ಎಸ್. ಎಸ್. ಸೊ ರೆಡಿ ಇದೆ ಆ್ಯಂಡ್ ರೆಡಿ ಆಗಿದೆ ಅಂತ ಕಾಣುತ್ತೆ ಅಲ್ವಾ? ಫುಲ್ ಸೆಟ್ ಆಗಿದೆ. ಸೂಪರ್. ಓಕೆ ಆಶಿಕ್, ಸೊ 2 ಸ್ಪೆಷಲೈಸ್ಡ್ ಡಿಶಸ್ ನನ್ನ ಕಣ್ಣಂತೂ ನೋಡಿ ಹೊಟ್ಟೆ ತುಂಬದಷ್ಟಿದೆ. ಸೊ ಹೇಗೆ ಟೇಸ್ಟ್ ನೋಡು ಹಾಗಾದ್ರೆ ಅಲ್ಲ? ಓಕೆ. ಎಸ್. ಸೊ ಇದನ್ನಂತೂ ಹೇಗೆ ಹ್ಯಾಪಿ ಬರ್ಡೇ ಥರ ಕಟ್ ಮಾಡೋದಾ? ಇಲ್ಲ ಅಲ್ಲ, ಯಾವ ಥರ ಸರ್ವ್ ಮಾಡ್ಕೊಂಡು ಇದು ಟ್ರೈ ಮಾಡುವನಾ? ಓಕೆ. ಎಸ್. ಸೊ ಇದು ಚಿಕನ್ ಪೆರಿ ಸ್ಕೀವರ್. ಸೊ ಇದು ನೋಡ್ಲಿಕ್ಕಂತೂ ಚೆನ್ನಾಗಿದೆ. ಸೊ ಟೇಸ್ಟ್ ನೋಡೋಲ್ಲ? awesome, really it's awesome. ಆ ಕ್ರೀಮ್ ನೀವು ಹೇಳ್ದಾಗೇನೆ ಅದರ ಮಸಾಲ ಮತ್ತು ಅದರ ಸ್ಪೈಸಿನೆಸ್ ಜೊತೆಗೆ ಆ ಕ್ರೀಮಿ ಏನಿದೆ, ಮೈಂಡ್ ಬ್ಲೋಯಿಂಗ್ ಟೇಸ್ಟ್. ಈ ಖಾರ ಜೊತೆಗೆ ಕ್ರೀಮಿ ಟೇಸ್ಟ್ ಎಲ್ರಿಗೂ ಇಷ್ಟ, ಖಾರನೂ ಇಷ್ಟ, ಪ್ಲಸ್ ಸ್ವಲ್ಪ ಆ ಜ್ಯೂಸಿ ಕ್ರೀಮಿ ಟೈಪ್ ಇರೋದು ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ಹಾಗಾದರೆ ಈಗ ಇದು ಟ್ರೈ ಮಾಡೋಣ. ಸೊ ಮಿಡಲಲ್ಲಿ ಕಟ್ ಮಾಡ್ತಾನೆ, ಮ್ಯಾಂಗೋ ಪೀಸಸ್ ಇರುತ್ತೆ. ಓಕೆ. ಸೊ ಬೇಸಿಕಲಿ ನೀವಲ್ಲಿ ಸರ್ವ್ ಮಾಡುವಾಗ ಇಟ್ ವಿಲ್ ಕಮ್ ಇನ್ ದ ಬೌಲ್ ಆ ಥರನ? ಬೌಲ್ಸ್ ನಾವು ಚಾರ್ಜ್ ಮಾಡ್ತೇವೆ. ಬೌಲ್ ಆದರೆ ಫಂಕ್ಷನ್ ಟೈಮ್ಗೆಲ್ಲ ಬೆಸ್ಟ್ ಅದು. ಓಕೆ. ಈಗ ಕಟ್ ಮಾಡಿ ಕೊಡಬೇಕು ಅಂತಿಲ್ಲ. ಹಾಂ. ಓ, ಈಗ ಈ ಥರ ಬರುತ್ತೆ, ಅದು ಕೇಕ್ ಥರನೇ? ಕೇಕ್ ಥರನೂ ಬರುತ್ತೆ. ಓಕೆ, ವೆರಿ ನೈಸ್. ಓಕೆ, ಟೇಸ್ಟ್ ನೋಡೋದಾಗಾದ್ರೆ ಟೇಸ್ಟ್. ಸೊ ನಾನು ಅನಿಸಿದೆ ಒಂಥರ ಪಾಯಸ ಥರ ಲಿಕ್ವಿಡ್ ಟೈಪ್ ಇರ್ಬೋದು, ಅದು ಇದು ಕೇಕ್ ಥರ ಬಂದಿದೆ ಅಲ್ವಾ? ಓಕೆ. ವೆರಿ ನೈಸ್, ರಿಯಲಿ ಇಟ್ಸ್ ವೆರಿ ನೈಸ್. ನೀವು ಹೇಳಿದಾಗೆ ಪ್ಯಾಷನ್ ಫ್ರೂಟ್ ಇದ್ದು
ಅದು ಸ್ವಲ್ಪ ಸಿಹಿ ಮತ್ತು ಹುಳಿಯ ಕೈಂಡ್ ಫ್ಲೇವರ್ಡ್ ಅಲ್ವಾ. ಅದು ಕ್ರೀಮ್ ಆ್ಯಂಡ್ ಮಾವಿನ ಹಣ್ಣಿನ ಸಣ್ಣ ಸಣ್ಣ ಫ್ಲೇಕ್ಸ್ ಸಿಗುತ್ತೆ. ಬಹಳ ಚೆನ್ನಾದಾದಂಥ ಟೇಸ್ಟ್. ಆ್ಯಂಡ್ ಇದು ಆಗ್ತಾ ಇರುವಾಗ ಒಂದು ರೀತಿ ಕನ್ಸಿಸ್ಟೆನ್ಸಿ, ಈಗ ಬೇರೆನೇ ರೀತಿ ಕನ್ಸಿಸ್ಟೆನ್ಸಿ. ವೆರಿ ನೈಸ್, ಸೂಪರ್ಬ್ ಆದಂತಹ ಪುಡ್ಡಿಂಗ್ ಮಾಡಿಕೊಟ್ಟಿದ್ದೀರಾ. 2 ಡಿಶಸ್ಗಳು ದಿ ಬೆಸ್ಟ್. ರಿಯಲಿ ಇಟ್ಸ್ ಏನಂತ ಹೇಳ್ತಾರೆ, ವರ್ತ್ ಆಫ್ ಮನಿ ಇನ್ ದ ರೆಸ್ಟೋರೆಂಟ್ ಅಂತ ಹೇಳ್ತಾರಲ್ವಾ. ಸೊ ನಿಮ್ಮ ಪ್ರಕಾರ ನಿಮ್ಮ ಮನೇಲಿದ್ದವರೆಲ್ಲ ಲಕ್ಕಿ, ಈ ಥರ ಎಲ್ಲ ಮನೇಲೇ ಮಾಡಿ ತಿನ್ಬೋದು ಅಲ್ವಾ. ಬಟ್ ನಮ್ಮ ವೀಕ್ಷಕರು ಕೂಡ ಕಲ್ತ್ಕೊಂಡ್ರು, ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೇಲಿ? ಆ್ಯಕ್ಚುಲಿ ಇದು ನಾನಂದರೆ ಫಸ್ಟ್ ಟೈಮ್ ಬರೋದು, ಇದು ತುಂಬಾ ಚೆನ್ನಾಗಿ ಅನಿಸಿತ್ತು, ಖುಷಿ ಆಯಿತು. ಖುಷಿ ಆಯಿತು. ಸೊ ನಿಮ್ಮ ಅಡುಗೆ ಮನೇಲಿ ಮಾಡಿದಾಗ ಆಯ್ತಾ? ಯಾವುದು? ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಮಾಡಿದಾಗ ಆಯ್ತಾ ಅಥವಾ ರೆಸ್ಟೋರೆಂಟ್ ಫೀಲ್ ಆಯ್ತಾ? ರೆಸ್ಟೋರೆಂಟ್ ಫೀಲ್ ಆಯಿತು. ಆ್ಯಕ್ಚುಲಿ ಕುಕಿಂಗ್ ಅಂತ ಹೇಳುವಾಗ ನಾವು ಮೈಂಡ್ ಫ್ರೀಯಲ್ಲಿ ಮಾಡಬೇಕು, ಖುಷಿಯಿಂದ ಮಾಡಿದರೆ ಡಿಶಸ್ ಖುಷಿ ಆಗುತ್ತೆ ಅಲ್ವಾ? ಫುಲ್ ಟೇಸ್ಟ್ ಆಗಿ ಆಗುತ್ತೆ. ಸೂಪರ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ. ಥ್ಯಾಂಕ್ ಯು. ಓಕೆ. ಸೊ ಆಶಿಕ್, ನಮ್ಮ ಅಡುಗೆ ಮನೆಗೆ ಬಂದ್ರಿ. ಆಬ್ವಿಯಸ್ಲಿ ನೀವು ಹೇಳಿದ್ರಿ ನಿಮ್ಮ ರೆಸ್ಟೋರೆಂಟ್ಗಲ್ಲೂ ಕೂಡ ಇದೇ ಆಯಿಲ್ ಯೂಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಇದೆ, ಸೊ ಗೋಧಿ ಹಿಟ್ಟು, ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಸೊ ಬ್ಯಾಚುಲರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರಬೇಕು, ಅದಲ್ಲದೆ ನೀವು ಅಡುಗೆ ಬೇರೆ ಮಾಡ್ತೀರಾ. ಸೊ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಲಿಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೊ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಆಶಿಕ್, ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಥರನೇ ಒಳ್ಳೊಳ್ಳೆ ಅಡುಗೆ ಮಾಡ್ತಾನೆ ಇರಿ ಯಾವಾಗಲೂ. ಥ್ಯಾಂಕ್ ಯು. ಬಾಯಿಗೆ ಮತ್ತು ಮನಸ್ಸಿಗೆ ಯಾವಾಗ ರುಚಿ ಹಿಡಿಯುತ್ತೆ ಅದರಷ್ಟು ಆದಂತಹ ಒಂದು ಖುಷಿ ಯಾವುದೂ ಇರಲ್ಲ. ಸೊ ಇವತ್ತಿನ ರೆಸಿಪೀಸ್ಗಳಂತೂ ದಿ ಬೆಸ್ಟ್ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಹೊಸಬ್ರು ಗೆಸ್ಟ್ ಇರ್ತಾರೆ, ಮತ್ತಷ್ಟು ರೆಸಿಪೀಸ್ಗಳು ಖಂಡಿತವಾಗ್ಲೂ ನಮ್ಮ ಅಡುಗೆ ಮನೇಲಿ ರೆಡಿ ಆಗುತ್ತೆ. ಸೊ ಅಲ್ಲಿ ತನಕ ನೀವು ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.